ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪರಿಣಾಮಕಾರಿಯಾಗಿ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಹಂತ ಹಂತವಾಗಿ ನಿಷ್ಕ್ರಿಯಗೊಳಿಸುತ್ತಿರುವ ಸರ್ಕಾರದ ಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತಿದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ subhaschandrashettykulalu ಹೇಳಿದರು. ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮುಖ್ಯವಾಗಿ ಗ್ರಾಮಸಭೆಗೆ ಮಹತ್ವ ನೀಡಿ ವಸತಿ ಯೋಜನೆ ಆಯ್ಕೆ ಹಾಗೂ ಅನುಷ್ಠಾನ ಅಧಿಕಾರ ಪಂಚಾಯತ್ಗಳಿಗೆ ಇದ್ದು ಇದನ್ನ ಶಾಸಕರಿಗೆ ನೀಡುವ ಹುನ್ನಾರ ನಡೆಯುತ್ತಿದೆ. ಅದಕ್ಕಾಗಿ ಒಂದೆರಡು ಪಂಚಾಯತ್ಗಳಲ್ಲಿ ನಡೆದಿರುವ ಅವ್ಯವಹಾರದ ತನಿಖೆಯ ನೆಪ ನೀಡಿ ವಸತಿ ಫಲಾನುಭವಿಗಳ ಆಯ್ಕೆ ಮತ್ತು ಪಾವತಿಯನ್ನ ತಡೆಹಿಡಿಯಲಾಗಿದೆ. ಬಡ ನಿರಾಶ್ರಿತರ ಮೇಲೆ ಗದ ಪ್ರಹಾರ ಮಾಡಲಾಗಿದೆ. ಈ ಹಿಂದೆ ದಿವಂಗತ ವೈಆರ್ ಗೋರ್ಪಡಿಯವರ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಶಾಸಕರ ಬೇಡಿಕೆಯನ್ನ ತಿರಸ್ಕರಿಸಿ ಪಂಚಾಯತಿಗೆ ಪರಮಾಧಿಕಾರ ನೀಡಿದ್ದು, ಈಗಲೂ ಶಾಸಕರ ಒತ್ತಡಕ್ಕೆ ಸರ್ಕಾರ ಮಣಿಯಬಾರದು ಮತ್ತು ಅತಿ ಶೀಘ್ರವಾಗಿ ಬಡ ಫಲಾನುಭವಿಗಳಿಗೆ ಕಂತು ಬಿಡುಗಡೆ ಮಾಡಬೇಕು ಮತ್ತು 2019-20 ಸಾಲಿಗೆ ಆಯ್ಕೆಯಾದ ತಲಾ 20 ಫಲಾನುಭವಿಗಳ ಪಟ್ಟಿಗೆ ಅನುಮೋದನೆ ನೀಡಬೇಕು ಎಂದು ಆಗ್ರಹಿಸಿದರು. ಹಿಂದಿನ ಒಂದು ಗೋರ್ಪಡೆಯವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಬಹುಭಾಗದ ಶಾಸಕರು ಒತ್ತಾಯ ಮಾಡಿದ್ರು ಕೂಡ ಇದು ಗ್ರಾಮ ಪಂಚಾಯಿತಿಯ ಹಕ್ಕು, ಅದನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ತಿರಸ್ಕಾರ ಮಾಡಿದರು. ಇತ್ತೀಚಿನ ಈ ಸರ್ಕಾರದ ಶಾಸಕರುಗಳು ಕೂಡ ಅದನ್ನು ತಮಗೆ ಕೊಡಬೇಕೆಂಬ ಒತ್ತಾಯಕ್ಕೆ ಈ ನೆಪ ಒಡ್ಡಿ ಈಗ ಅವರಿಗೆ ಕೊಡುವುದು ಹುನ್ನಾರ ನಡೀತಾ ಇದೆ. ಮತ್ತು ಈಗ ವಸತಿ ಯೋಜನೆಗೆ ಫಲಾನುಭವಿಗಳಿಗೆ 1 ವರ್ಷದಿಂದ 1 ನಯ ಪೈಸೆ ಕಂತು ಕೂಡ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ. ನೇರವಾಗಿ ಫಲಾನುಭವಿಗಳು ಗ್ರಾಮ ಪಂಚಾಯತಿಯನ್ನು ದೂರುವಂಥ ಅಥವಾ ನಮ್ಮನ್ನು ಶಾಪ ಹಾಕುವಂಥ ಒಂದು ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ. ಜೊತೆಗೆ ಇದಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಕೂಡ ಇದೆ. ಈ ಹಣವು ಕೂಡ ಈವರೆಗೆ 1 ನಯ ಪೈಸೆ ಕೂಡ ಬಿಡುಗಡೆ ಆಗಿಲ್ಲ. ಅದರಿಂದ ಒಂದು ಬಡವರ ಮೇಲೆ ಅವರ ಗದಾ ಪ್ರಹಾರ, ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯನ್ನು ಕೂಡ ಒಂದು ನಿಷ್ಕ್ರಿಯಗೊಳಿಸುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಒಕ್ಕೂಟದ ಉಪಾಧ್ಯಕ್ಷ ಪದ್ಮನಾಭ ಪೂಜಾರಿ ಸಣ್ಣಗುತ್ತು, ಬಂಟ್ವಾಳ ಒಕ್ಕೂಟದ ಅಧ್ಯಕ್ಷ ರಾಜೇಶ್ ಕುಮಾರ್ ಬಾಳೆಕಲ್ಲು ಉಪಸ್ಥಿತರಿದ್ದರು.